ಈ ಬಾರಿ ದೇಶ ವಿದೇಶಗಳಿಂದ ಇಲ್ಲಿ ಹೋಗಿ ಅವರಿಗೆ ಬೆಂಬಲವನ್ನು ಕೊಡುವಂಥದ್ದು ಉತ್ತೇಜನ ಕೊಡೋದಕ್ಕೆ ನಾನು ಕರ್ತವ್ಯವಾಗಿ ನಾನು ಹೋಗಿದ್ದೇನೆ. ನಿನ್ನೆ ಆಗಿದೆ, ಪೊಲೀಸರಿಗಾಗಲೇ ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತು ಕನ್ವಿಷನ್ ಕೂಡ ವ್ಯಕ್ತಿ ಯಾರ್ದಾಗಿದೆ ಆಗಬಾರ್ದಾಗಿತ್ತು. ಭಾಳ ದುರ್ದೃಷ್ಟಕರ. ಅವರ ಕನ್ವಿಷನ್ ಕೂಡ ಶಾಂತವಾಗಿದೆ. ಇನ್ನು ಆ್ಯಸ್ ಫಾರ್ ಆಸ್ ಇನ್ವೆಸ್ಟಿಗೇಷನ್ ಇಸ್ ಕನ್ಸರ್ನ್ ಭಾಳ ಪ್ರಗತಿಯಲ್ಲಿದೆ. ನಮ್ಮ ವಿಶ್ವಾಸ ಇದೆ ಆದಷ್ಟು ಬೇಗನೆ ಯಾರೇ ಐ ವಿಟ್ನೆಸಸ್ ಎಲ್ಲ ಇಬ್ಬರು ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರನ್ನ ಲ್ಯಾಬ್ ಮಾಡ್ತೀವಿ. ಆದಷ್ಟು ಬೇಗ ಮಾಡಿ ಅರೆಸ್ಟ್ ಮಾಡಿ ವಿಚಾರಣೆ ಒಳಪಡಿಸ್ತೀವಿ. ವಿಚಾರಣೆ ಕಾಲಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು, ಸತ್ಯಾಸತ್ಯ ಹೊರಗಡೆ ಬರ್ತಿದೆ. ಈ ಮಧ್ಯೆ ನಾನು ಸಂಪೂರ್ಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಾನದಂಡಗಳಿಗೆ ಇಚ್ಛೆಪಡ್ತೇನೆ. ಯುವಾಪುಗಳಿಗೆ ಅವಕಾಶಗಳನ್ನು ಕೊಡದೆ ಶಾಂತಿ ಸುವ್ಯವಸ್ಥೆ ಆಗಲಿಕ್ಕೆ ಯಾರು ಕೂಡ ನಡೆಸೋದು, ಶಾಂತಿಯನ್ನು ಕಾಪಾಡ್ಕೋಬೇಕು. ಪರಸ್ಪರ ವಿಶ್ವಾಸದೊಂದಿಗೆ ಹೋಗುವಂಥದ್ದು ಅವಶ್ಯಕತೆ ಇದೆ. ಪೊಲೀಸರಿಗೆ ಬಿಟ್ಟುಬಿಡಿ, ಅವರು ಸ್ವತಂತ್ರವಾಗಿ ಯಾವುದೇ ಒತ್ತಾಯ ಒತ್ತಡದಲ್ಲಿ ಮುಕ್ತವಾಗಿ ಅದನ್ನು ತನಿಖೆಯನ್ನು ಮಾಡ್ತಾರೆ. ಯಾರೇ ಇರಲಿ ತಪ್ಪಿಸ್ತಿದ್ದು ಅವ್ರ ಮೇಲೆ ಕೂಡಲೇ ಕಾನೂನಾತ್ಮಕವನ್ನು ನಿವೃತ್ತಿ ನೋಡಬೇಕು. ಇದರ ಸಲುವಾಗಿ ನಾನೇನು ಹೇಳೋದು, ಸಮಾಜದಲ್ಲಿ ಯಾರು ವೈಲೆನ್ಸ್ ಪ್ರಾರಂಭ ಮಾಡ್ತಾರೆ ಅವ್ರನ್ನ ಹತ್ತಿಕೊಂಥದ್ದು ಅವಶ್ಯಕತೆ ಇದೆ. ವೈಲೆನ್ಸ್ ದಾರಿಗೆ ಮಾಡಿಕೊಡುವಂಥ ಯಾವುದೇ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಹತ್ತಿಕ್ಕುವಂಥದ್ದು ನಮ್ಮ ಕರ್ತವ್ಯ ಅಲ್ವಾ. ಸಮಾಜ ಕರ್ತವ್ಯ ಹೌದು, ಸರ್ಕಾರ ಕರ್ತವ್ಯ. ಅದನ್ನು ನಿರಾಕರಣೆ ಮಾಡುವಂಥದ್ದಲ್ಲ. ಆದರೆ ಯಾರೇ ತಪ್ಪು ಮಾಡ್ತಾರೆ ಆ್ಯಕ್ಷನ್ ರಿಯಾಕ್ಷನ್ ಪ್ರಶ್ನೆ ಇಲ್ಲ. ಒಂದು ಇನ್ಸಿಡೆಂಟ್, ಇದೊಂದು ಇನ್ಸಿಡೆಂಟ್. ಈ ಒಂದು ಇನ್ಸಿಡೆಂಟನ್ನು ನೀವು ಬಿಟ್ಟು ಬೇರೆ ಏನೆಲ್ಲ ಮಾಡೋಕ್ಕೆ ಹೋದರೆ ಇನ್ಸಿಡೆಂಟ್ ನಿಜವಾದ ಕಾರಣ ಏನನ್ನೋದು ತಪ್ಪೋಗುತ್ತೆ. ಅದರಿಂದ ಇದು ಮುಕ್ತವಾಗಿ ತನಿಖೆ ಪೊಲೀಸರಿಗೆ ಬಿಡಿ. ಅವರು ನಿಷ್ಪಕ್ಷಪಾತವಾಗಿ ನಿಷ್ಠೂರವಾಗಿ ತನಿಖೆಯನ್ನು ಮಾಡ್ತಾರೆ. ಸತ್ಯಾಸತ್ಯ ಹೊರಗಡೆ ಬರ್ತಾರೆ.